ಮತ್ತೊಂದೆಡೆ ಕೊರೋನಾ ವೈರಸ್ನ ಆತಂಕ ಇದೆ. ಈ ನಡುವೆ ಮಾರಕ ಕೊರೋನಾ ವೈರಸ್ ಸವಾಲನ್ನು ಎದುರಿಸುವಂತಹ ಅನ್ವೇಷಣೆಗಳು ನಡೆಯುತ್ತಿದೆ. ಇಲ್ಲೊಂದು ಗ್ರಾಮೀಣ ಭಾಗದ ಪಾಲಿಟೆಕ್ನಿಕ್ ಕಾಲೇಜೊಂದು ಎಲ್ಲರಿಗೂ ಸಹಕಾರಿಯಾಗುವ ಅನ್ವೇಷಣೆಯೊಂದನ್ನು ಮಾಡಿದೆ. ಹಾಗಾದ್ರೆ ಏನಿದು ಅನ್ವೇಷಣೆ, ಏನಿದ್ರ ಸ್ಪೆಷಲ್ ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಕೊರೋನಾ ವೈರಸ್ ಸವಾಲನ್ನು ಎದುರಿಸುವಂತಹ ಹಲವು ಹೊಸ ಅನ್ವೇಷಣೆಗಳ ಸುದ್ದಿ ಅಲ್ಲೊಂದು ಇಲ್ಲೊಂದು ಕೇಳಿ ಬರ್ತಾ ಇದೆ. ಇದಕ್ಕೆ ಹೊಸ ಸೇರ್ಪಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯಂತಹ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಎಸ್ಡಿಎಂ ಪಾಲಿಟೆಕ್ನಿಕ್ ಕಾಲೇಜು. ಇಲ್ಲಿ ವಿದ್ಯಾರ್ಥಿಗಳಿಗೆ ಹೊಸ ಅನ್ವೇಷಣೆಗಳಿಗೆ ಪ್ರೇರಣೆ ನೀಡುವ ಆವಿಷ್ಕಾರವನ್ನ ಪ್ರಾಧ್ಯಾಪಕ ಬಳಗ ಮಾಡಿದೆ. ಎಲ್ಲರೂ ಸುಲಭವಾಗಿ ಬಳಸಬಹುದಾದ ಸ್ವಯಂ ಚಾಲಿತ ಹ್ಯಾಂಡ್ ಸ್ಯಾನಿಟೈಸರ್ ಮಿಷನ್ಗಳನ್ನು ತಯಾರಿಸಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಸೀಮಿತ ಸ್ಯಾನಿಟೈಸರ್ಗಳನ್ನು ಬಳಸುವ ವೇಳೆ ಬಾಟಲ್ಗಳನ್ನು ಮುಟ್ಟುವ ಪ್ರಸಂಗ ತಪ್ಪಿಸಲು ಈ ಅನ್ವೇಷಣೆ ನೆರವಾಗಿದೆ. ಇಲ್ಲಿನ ಪ್ರಾಂಶುಪಾಲ ಹಾಗೂ ಪ್ರಾಧ್ಯಾಪಕ ವೃಂದ ಯಂತ್ರಕ್ಕೆ ಬೇಕಾದ ವಿನ್ಯಾಸ, ಸರ್ಕ್ಯೂಟ್ ತಾಂತ್ರಿಕತೆಯನ್ನು ಅಭಿವೃದ್ಧಿಪಡಿಸಿದೆ. ಇದಕ್ಕೆ ನಮ್ಮ ಸೆಕ್ರೆಟರಿ ಡಾಕ್ಟರ್ ಬಿ ಯಶೋವರ್ಮ ಅವರ ಮಾರ್ಗದರ್ಶನದಲ್ಲಿ ಇದನ್ನು ಅತಿ ಕಡಿಮೆ ಬೆಲೆಯಲ್ಲಿ, ಮಾರುಕಟ್ಟೆಯಲ್ಲಿ ಸಿಗುವುದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಇದನ್ನು ನಾವು ಸುಮಾರು 10-12 ಉಪಕರಣಗಳನ್ನು ಮಾಡಿ ಧರ್ಮಸ್ಥಳದಲ್ಲಿ ಕೂಡ ಇದನ್ನು ನಾವು ಹಾಕಿ ಪ್ರಾಯೋಗಿಕವಾಗಿ ಅದು ಅತಿ ಸುಂದರವಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಅದನ್ನು ಉಪಯೋಗಿಸಬೇಕು ಅಂತ ಮಾಡಿದ್ದೇವೆ. ಇದು ಯಾಕಂತ ಹೇಳಿದರೆ ನಿಮ್ಮ ಮಾರುಕಟ್ಟೆ ಬೆಲೆಗಿಂತ ತುಂಬ ಕಡಿಮೆಯಲ್ಲಿದೆ ಮತ್ತು ತಾಂತ್ರಿಕತೆಗೆ ಒಂದು ಅತ್ಯುತ್ತಮವಾದಂಥ ಒಂದು ಡಿವೈಸ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ವಿಶೇಷ ಅಂದರೆ ಈ ಸ್ವಯಂ ಚಾಲಿತ ಡಿಸ್ಪೆನ್ಸರ್ ಯಂತ್ರ ಮಾರುಕಟ್ಟೆಗಿಂತ ಅತ್ಯಂತ ಕಡಿಮೆ ದರದಲ್ಲಿ ಸಿದ್ಧಪಡಿಸಲಾಗಿದೆ. ಮಾರುಕಟ್ಟೆಯಲ್ಲಿ ಇದರ ಬೆಲೆ 8,000ದಿಂದ ಪ್ರಾರಂಭವಾದರೆ ಇವರು 3,000ಕ್ಕೆ ತಯಾರು ಮಾಡಿದ್ದಾರೆ. ಹೀಗಾಗಿ ಜನಸಾಮಾನ್ಯರು, ಸಂಘ ಸಂಸ್ಥೆಗಳು ಸೇರಿದಂತೆ ಎಲ್ಲರ ಬಳಕೆಗೆ ಯೋಗ್ಯವಾಗಿದೆ. ಈ ಯಂತ್ರದ ನಿರ್ದಿಷ್ಟ ಭಾಗದಲ್ಲಿ ಕೈಯನ್ನ ಹಿಡಿದಾಗ ಇದರಲ್ಲಿರುವ ಸೆನ್ಸಾರ್ಗಳು ಚಲನೆಯನ್ನ ಗುರುತಿಸಿ ಹ್ಯಾಂಡ್ ಸ್ಯಾನಿಟೈಸರ್ ಅನ್ನ ಕೈಗಳಿಗೆ ಸಿಂಪಡಿಸುತ್ತದೆ. ಯಾರೊಬ್ಬರೂ ಈ ಯಂತ್ರವನ್ನ ಮುಟ್ಟುವ ಪ್ರಮೇಯವೇ ಇಲ್ಲ. ಇದು ಯಂತ್ರದ ಸುರಕ್ಷಿತ ಬಳಕೆಯನ್ನ ಪ್ರಮಾಣೀಕರಿಸುತ್ತದೆ. ಸ್ಯಾನಿಟೈಸರ್ ಡಿಸ್ಪೆನ್ಸರ್ ಒಂದು ಆರ್ಡಿನೋ ನ್ಯಾನೋ ಮತ್ತು ಒಂದು ಅಲ್ಟ್ರಾಸೋನಿಕ್ ಸೆನ್ಸರ್ನ ಮುಖಾಂತರ ಕೆಲಸ ಮಾಡುವಾಗೆ ಡಿಸೈನ್ ಮಾಡಿದ್ದೇವೆ. ಅಲ್ಟ್ರಾಸೋನಿಕ್ ಸೆನ್ಸರ್ನ ಎದುರುಗಡೆಗೆ ನಾವು ಯಾವುದೇ ಒಂದು ವಸ್ತುವನ್ನು ಕೊಂಡೋದಾಗ ಆ ವಸ್ತುವನ್ನು ಅದು ಸೆನ್ಸ್ ಮಾಡಿ ಅದರ ಒಳಗಿರುವ ಪಂಪನ್ನು ಆನ್ ಮಾಡುವಾಗೆ ಆರ್ಡಿನೋ ನ್ಯಾನೋ ಅದಕ್ಕೆ ಕಮಾಂಡ್ ಕಳಿಸ್ತದೆ. ಆವಾಗ ಪಂಪಿಂದ ಸ್ಯಾನಿಟೈಸರ್ ಪೈಪ್ನ ಮುಖಾಂತರ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಹೊರಗೆ ಬರ್ತದೆ. ಇದು ಅದರ ಯಾಂತ್ರಿಕವಾಗಿ ಕೆಲಸ ಮಾಡುವಂಥ ವಿಧಾನ. ಹೆಚ್ಚಿನ ವಿದ್ಯಾರ್ಥಿಗಳು, ನೌಕರರು ಇರುವ ಸಂಸ್ಥೆಗಳಲ್ಲಿ ಹಾಗೂ ಸಾರ್ವಜನಿಕ ಸೇವಾ ಸ್ಥಳಗಳಲ್ಲಿ ಈ ಯಂತ್ರ ಬಳಕೆಗೆ ಯೋಗ್ಯವಾಗಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಸಹ ಈ ಯಂತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಪ್ರಾಧ್ಯಾಪಕರೇ ರೂಪಿಸಿದ ಈ ಸ್ವಯಂ ಚಾಲಿತ ಹ್ಯಾಂಡ್ ಸ್ಯಾನಿಟೈಸರ್ ಡಿಸ್ಪೆನ್ಸರ್ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳ ತಾಂತ್ರಿಕ ಜ್ಞಾನಾರ್ಜನೆಗೆ ಪೂರಕವಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.